ವಾಮಂಜೂರಿನ ಗುಜರಿ ಅಂಗಡಿಯೊಂದರಲ್ಲಿ ಮಿಸ್ ಫೈರ್ ಆಗಿ ಯುವಕನೊಬ್ಬ ಆಸ್ಪತ್ರೆ ಸೇರಿದ ಪ್ರಕರಣ ಈಗ ತಿರುವು ಪಡೆದುಕೊಂಡಿದೆ. ಅಸಲಿಗೆ ಇದು ಗುಜರಿ ಅಂಗಡಿ ಮಾಲೀಕನ ಕೈಯಿಂದ ಮಿಸ್ ಫೈರ್ ಆಗಿದ್ದು ರಿವಾಲ್ವರ್ ಕತೆ ಮುಚ್ಚಿಡಲು ಮಿಸ್ ಫೈರ್ ಕತೆ ಹೆಣೆಯಲಾಗಿದೆ ಅಂತ ಗೊತ್ತಾಗಿದೆ. ಈ ಬಗ್ಗೆ ಮಾಹಿತಿ ನೀಡಿದಂತ ನಗರ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಅವರು ಪ್ರಕರಣವನ್ನ ಮುಚ್ಚಿ ಹಾಕಲು ಗುಂಡೇಟು ತಿಂದ ಸಫ್ವಾನ್ ಸುಳ್ಳು ಕತೆ ಹೇಳಿದ್ದಾಗಿ ತಿಳಿಸಿದ್ದಾರೆ. ಪ್ರಕರಣದ ಬಗ್ಗೆ ತನಿಖೆ ನಡೆಸಿದಾಗ ಸತ್ಯಾಂಶ ಬಯಲಾಗಿದ್ದು ಬದ್ರುದ್ದೀನ್ ಅವರನ್ನ ಬಂಧಿಸಿರುವುದಾಗಿ ಅವರು ಮಾಹಿತಿ ನೀಡಿದ್ದಾರೆ. ಬದ್ರುದ್ದೀನ್ ಎಂಬುವರ ಗುಜರಿ ಅಂಗಡಿಯಲ್ಲಿ ಈ ಘಟನೆ ನಡೆದಿದ್ದು ಬದ್ರುದ್ದೀನ್ ಅವರ ಕೈನಲ್ಲಿ ಅವರದ್ದೇ ರಿವಾಲ್ವರ್ನಿಂದ ಮಿಸ್ ಫೈರ್ ಆಗಿತ್ತು. ಗುಂಡು ಪಕ್ಕದಲ್ಲಿದ್ದ ಪ್ರಿಂಟರ್ಗೆ ತಾಗಿ ಸಫ್ವಾನ್ ಹೊಟ್ಟೆಗೆ ಹೊಕ್ಕಿತ್ತು. ಈ ರಿವಾಲ್ವರ್ ಲೈಸೆನ್ಸ್ ಇಲ್ಲದ ಕಂಟ್ರಿ ಮೇಡ್ ರಿವಾಲ್ವರ್ ಆಗಿರುವ ಕಾರಣ ಪ್ರಕರಣವನ್ನು ಮುಚ್ಚಿ ಹಾಕಲು ಸುಳ್ಳು ಹೇಳಿದ್ರು. ರಿವಾಲ್ವರ್ ಭಾಸ್ಕರ್ ಎಂಬುವರಿಗೆ ಸೇರಿದ್ದಾಗಿ ಹೇಳಲು ಭಾಸ್ಕರ್ ಅವರಿಗೆ ಒತ್ತಡ ಹಾಕಲಾಗಿತ್ತು ಎಂಬ ಅಂಶ ಕೂಡ ಬಯಲಾಗಿದೆ. ಬದ್ರುದ್ದೀನ್ ರೌಡಿ ಶೀಟರ್ ಆಗಿದ್ದು ವರ್ಷಗಳ ಹಿಂದೆ ಕೇರಳದ ವ್ಯಕ್ತಿಯೊಬ್ಬನಿಂದ ಕಂಟ್ರಿ ಮೇಡ್ ರಿವಾಲ್ವರ್ ಖರೀದಿ ಮಾಡಿದ್ದಾನೆ. ಸಫ್ವಾನ್ ಕೂಡ ಸಂಘಟನೆಯೊಂದರಲ್ಲಿ ಗುರುತಿಸಿಕೊಂಡ ವ್ಯಕ್ತಿಯಾಗಿದ್ದು ಇಬ್ಬರು ಪ್ರಕರಣವನ್ನು ಮುಚ್ಚಿ ಹಾಕಲು ಯತ್ನಿಸಿದ್ದಾರೆ ಎಂದು ಪೊಲೀಸ್ ಆಯುಕ್ತರು ತಿಳಿಸಿದ್ದಾರೆ. ಮೊದಲೇ ಈ ಇನ್ಸಿಡೆಂಟ್ಗೆ ಹೈಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಂತರ ಅವ್ರಿಗೆ ಇಂಜರಿ ಇರೋದ್ರಿಂದ ಅಲ್ಲಿ ಪಕ್ಕದ ಜನಪ್ರಿಯ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿ ವಿಕ್ಟಿಮ್ ಮುಖಾಂತರ ಒಂದು ಪೊಲೀಸ್ಗೆ ಮೊದಲೇ ಅವರು ತಪ್ಪ ಮಾಹಿತಿ ಕೊಡಲಿಕ್ಕೆ ಪ್ರಯತ್ನ ಮಾಡಿದರು. ದಟ್ ಸಫ್ವಾನೇ ಅವರು ಈ ವೆಪನ್ ಹ್ಯಾಂಡಲ್ ಮಾಡ್ತಿದ್ರು. ಆವಾಗ ಸಫ್ವಾನ್ ಕೈಯಿಂದ ಆಕ್ಸಿಡೆಂಟಲ್ ಫೈರ್ ಆಯಿತು ಆ್ಯಂಡ್ ಅವ್ರಿಗೆ ಇಂಜರಿ ಆಯಿತು. ಸೊ ನಂತರ ನಾವು ಈ ಕಂಪ್ಲೇಂಟ್ ರಿಸೀವ್ ಮಾಡಿ ನಮ್ಮವರೆಲ್ಲ ಸ್ಪಾಟ್ ವಿಸಿಟ್ ಮಾಡಿದ್ದಾರೆ. ಸ್ಪಾಟ್ ವಿಸಿಟ್ ಮಾಡುವಾಗ ನಾವು FSL ಮತ್ತು ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ಸ್ಗೆ ಕರೆದು ಆ ಸ್ಥಳದ್ದು ತಪಾಸಣೆ ಮಾಡಿದ್ವಿ. ಸೊ ನಂತರ ನಮಗೆ ಗೊತ್ತಾಯಿತು ದಟ್ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ಸ್ ರಿಪೋರ್ಟ್ ದಟ್ ಈ ರೀತಿ ಸೆಲ್ಫ್ ಇನ್ಫ್ಲಿಕ್ಟೆಡ್ ಇಂಜರಿ ಸಾಧ್ಯತೆ ಇಲ್ಲ. ವಿಕ್ಟಿಮ್ ಸುಳ್ಳು ಹೇಳಿ ನಮಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ನಂತರ ನಾವು ಮತ್ತೆ ಗಹನ ತನಿಖೆ ಪ್ರಾರಂಭ ಮಾಡಿದ್ವಿ ಆ್ಯಂಡ್ ಕೆಲವು CCTV ಫುಟೇಜ್ ಮತ್ತು ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ನಮ್ಗೆ ಗೊತ್ತಾಯಿತು ದಟ್ ಈ ವೆಪನ್ ಬದ್ರುದಿಂದು ಆ್ಯಂಡ್ ಆವಾಗ ಮಧ್ಯಾಹ್ನ ಇವರು ಅವ್ರ ಕೈಯಿಂದ ಈ ಫೈರ್ ಆಗಿ ವಿಕ್ಟಿಮ್ ಸಫಾನನ್ನು ಒಟ್ಟಿಗಿದ್ದು ವೆಪನ್ ಎಂಟರ್ ಆಯಿತು. ಎರಡನೇದು ಅವರು ಈ ಸಮಯದಲ್ಲಿ ನಮಗೆ ಇನ್ನೊಮ್ಮೆ ಸರಿಯನ್ನು ದಾರಿ ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡಿದರು. ದಟ್ ಈ ವೆಪನ್ ಒಬ್ಬ ಭಾಸ್ಕರ್ ಅವ್ರದ್ದು. ಭಾಸ್ಕರ್ ಬೈ ಮಿಸ್ಟೇಕಲ್ಲಿ ಟೇಬಲ್ನಲ್ಲಿ ಬಿಟ್ಟು ಹೋಗಿದ್ದರು. ಸೊ ಈ ಭಾಸ್ಕರ್ ಮೂಲತಃ ಬಜ್ಪೆ ಅವರು. ಅವ್ರಿಗೆ ನಾವು ಇದು ನಮ್ಮ ಇಂಟ್ರೋಗೇಷನ್ ಮಾಡುವಾಗ ಅವರು ನಮ್ಮಲ್ಲಿ ಹೇಳಿದ್ರು ಇಲ್ಲ, ನಮಗೆ ಈ ರೀತಿ ಹೇಳಲಿಕ್ಕೆ ಅವರು ಫೋರ್ಸ್ ಮಾಡಿದರು, ಬಟ್ ಆದರೆ ಈ ವೆಪನ್ ನಂದು ಇಲ್ಲ. ನಂತರ ನಾವು ಬದ್ರುದ್ದೀನ್ಗೆ ನಾವು ನಮ್ಮ ಕಸ್ಟಡಿಗೆ ತಗೊಂಡು ಇಂಟ್ರೋಗೇಟ್ ಮಾಡಿದ್ದೀವಿ. ಆವಾಗ ಅವರು ಒಪ್ಕೊಂಡಿದ್ದಾರೆ ದಟ್ ಈ ವೆಪನ್ ಇವರಿಗೆ ಸುಮಾರು ಒಂದು ದಿವಸ ಹಿಂದೆ ಒಬ್ಬ ಇಮ್ರಾನ್ ಅಂತವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರು ಕೊಟ್ಟಿದ್ದಾರೆ ಆ್ಯಂಡ್ ಮಧ್ಯಾಹ್ನ ಈ ರೀತಿ ಇನ್ಸಿಡೆಂಟ್ ಆಗಿದೆ. ಈ ವೆಪನ್ ಅನ್ಲೈಸೆನ್ಸ್ ವೆಪನ್ ಕಂಟ್ರಿ ಮೇಡ್ ಪಿಸ್ಟಲ್ ಇದು ಆ್ಯಂಡ್ ಇವರಿಗೆ ಕೆಲವು ದಿವಸ ಹಿಂದೆ ಇಮ್ರಾನ್ಗೆ ಒಬ್ಬ ಕೇರಳ ಮೂಲತಃ ಅವರನ್ನು ಕೊಟ್ಟಿದ್ದಾರೆ. ನಮ್ಮ ತಂಡ ಅವರಿಗೆ ಕೂಡ ಈಗ ಹಿಡಿಗೆ ಹೋಗಿದ್ದಾರೆ. ಸೊ ಈ ಸಂದರ್ಭದಲ್ಲಿ ನಾವು ವಾಮಂಜೂರ್ ಸ್ಟೇಷನಲ್ಲಿ ಒಂದು ಆರ್ಮ್ಸ್ ಆ್ಯಕ್ಟ್ ಮತ್ತು ಗ್ರೀವಿಯಸ್ ಇಂಜರಿ ಒಂದು ಸೆಕ್ಷನ್ ಆಗಿ ಕೇಸ್ದು ರಿಜಿಸ್ಟ್ರೇಷನ್ ಮಾಡಿದ್ದೀವಿ. ಮತ್ತು ಬದ್ರುದ್ದೀನ್ಗೆ ಈಗಾಗಲೇ ಈ ಕೇಸ್ ಸಂದರ್ಭದಲ್ಲಿ